ಮಣಿಪಾಲ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಹಾಗೂ ಪೈ ಕುಟುಂಬದ ದತ್ತಿ ಯೋಜನೆಯಡಿ ಮತ್ತು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ನಗರದ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಶ್ರವಣ ಶಕ್ತಿ ಮೌಲ್ಯಮಾಪನ ಕೇಂದ್ರ ಧ್ವನಿ ಆರಂಭಗೊಂಡಿದೆ. ನೂತನ ಕೇಂದ್ರದ ಉದ್ಘಾಟನಾ ಸಮಾರಂಭವು ಸಂಭ್ರಮದಿಂದ ನಡೆಯಿತು. ಮಂಗಳೂರಿನ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಮಣಿಪಾಲ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಹಾಗೂ ಪೈ ಕುಟುಂಬದ ದತ್ತಿ ಯೋಜನೆಯಡಿ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ದಾನಿ ಅನುರಾಧ ಗೋಪಾಲ್ ಪೈ ಅವರ ಕೊಡುಗೆಯ ನೆರವಿನಿಂದ ನವಜಾತ ಶಿಶುಗಳ ಶ್ರವಣ ಶಕ್ತಿ ಮೌಲ್ಯಮಾಪನ ಕೇಂದ್ರ ಧ್ವನಿ ಆರಂಭಗೊಂಡಿದೆ. ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ನೂತನವಾಗಿ ಕಾರ್ಯಾರಂಭಿಸಿದ ನವಜಾತ ಶಿಶುಗಳ ಶ್ರವಣ ಶಕ್ತಿ ಪರೀಕ್ಷಾ ಕೇಂದ್ರವನ್ನು ದಾನಿ ಅನುರಾಧ ಗೋಪಾಲ್ ಪೈ ಅವರು ನಾಮಫಲಕ ಅನಾವರಣಗೊಳಿಸುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದ ಹಿನ್ನೆಲೆಯಲ್ಲಿ ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ದಾನಿ ಅನುರಾಧ ಗೋಪಾಲ್ ಪೈ ಅವರು ಸಸಿಗೆ ನೀರುಣಿಸುವ ಮೂಲಕ ವಿನೂತನವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಪ್ರಥಮವಾಗಿ ನವಜಾತ ಶಿಶುಗಳ ಶ್ರವಣ ಶಕ್ತಿ ಮೌಲ್ಯಮಾಪನ ಕೇಂದ್ರ ಆರಂಭಗೊಂಡಿದೆ. ಈ ದತ್ತಿ ಯೋಜನೆಯಡಿಯಲ್ಲಿ ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಶ್ರವಣ ದೋಷಕ್ಕೆ ತುತ್ತಾಗಿರುವವರ ಪುನರ್ವಸತಿಗಾಗಿ ಮಾಡಿದ ಖರ್ಚನ್ನು ಪೂರೈಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. The best medical community, and nobody could even say is that, hey, you want your kids to walk and talk today, like you have no patience. That's not good enough. I don't ever want to abandon anybody. They have to have a choice here to stay in Mangalore and actually not leave Mangalore because you have everything here. So, with that in mind, I start looking, and of course, I love my nephew and nieces. ಅನಂತರ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಉಪಕುಲಪತಿ ಡಾಕ್ಟರ್ ಎಚ್ ವಿನೋದ್ ಭಟ್ ಅವರು ಮಾತನಾಡಿ, ಆಸ್ಪತ್ರೆಯಲ್ಲಿ ಜನಿಸುವ ಶಿಶುಗಳ ಶ್ರವಣ ಸಾಮರ್ಥ್ಯದ ತಪಾಸಣೆಯನ್ನು ಉಚಿತವಾಗಿ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಮಾಡಲಾಗುವುದು. ಇದು ಬಡವರ್ಗದ ಜನರಿಗೆ ತುಂಬಾ ಉಪಯೋಗಕಾರಿಯಾಗಲಿದೆ ಎಂದು ಹೇಳಿದರು. And a proactive facility, I can assure that the benefits of such an effort will go directly to the community and to tourism. And this, I feel, will be the commitment of the center. And from the university, I'm happy to say that this moment, this day, for the year 2020, I promise 5 cochlear implants for the center. ಇದೇ ವೇಳೆ ಮಾತನಾಡಿದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರಿನ ಡೀನ್ ಡಾಕ್ಟರ್ ಎಂ ವೆಂಕಟರಾಯ ಪ್ರಭು ಅವರು, ಈ ದತ್ತಿ ಯೋಜನೆಯಡಿ ಪ್ರಾಥಮಿಕವಾಗಿ ಶ್ರವಣ ದೋಷ ಪತ್ತೆ ಹಚ್ಚಲು ಪ್ರಯತ್ನಿಸಲಾಗುವುದು. ಆರಂಭಿಕ ಹಂತದಲ್ಲಿ ದೋಷ ಪತ್ತೆ ಹಚ್ಚಿ ಪರಿಣಾಮಕಾರಿ ಚಿಕಿತ್ಸೆ ಒದಗಿಸಲು ಸಹಕಾರಿಯಾಗುವಂತಹ ಯೋಜನೆಯೊಂದನ್ನು ಅನುರಾಧ ಗೋಪಾಲ್ ಪೈ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಹೇಳಿದರು. Have been serving America the same corporate social responsibility. Americans knew only to earn. They never knew to give it back for anything. But Vivekananda was responsible for getting that concept into them to be followed by Ford Foundation, Bill and whatever, Melinda Gates Foundation. Everything is going to Vivekananda. So today, what Shantika is doing, having left India 6 decades back, gone there and earned enough for her, she is bringing back to give it back to the society which made her what she is today. Requires a lot of ಈ ವೇಳೆ ಯೋಜನೆಯ ದಾನಿಗಳಾದ ಅನುರಾಧ ಗೋಪಾಲ್ ಪೈ ಅವರನ್ನು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಉಪಕುಲಪತಿ ಡಾಕ್ಟರ್ ಎಚ್ ವಿನೋದ್ ಭಟ್ ಅವರು ಸನ್ಮಾನಿಸಿದರು.
ಇದೇ ವೇಳೆ ಪೋಸ್ಟರ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಂದರ್ಭ ಕೆಎಂಸಿ ಆಸ್ಪತ್ರೆ ಅತ್ತಾವರದ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಜಾನ್ ರಾಂಪುರಂ, ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸವಿತಾ ಬಿಎಸ್, ಮಾಹೆ ವಿಶ್ವವಿದ್ಯಾನಿಲಯದ ಮಂಗಳೂರು ಘಟಕದ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ಸುರೇಂದ್ರ ಶೆಟ್ಟಿ, ಕೆಎಂಸಿಯ ಅಸೋಸಿಯೇಟ್ ಡೀನ್ ಡಾಕ್ಟರ್ ನೂತನ್ ಕಾಮತ್, ಕೆಎಂಸಿ ಆಸ್ಪತ್ರೆ ಅತ್ತಾವರದ ಇಎನ್ಟಿ ವಿಭಾಗದ ಪ್ರೊಫೆಸರ್ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಸುಜಾ ಶ್ರೀಧರನ್, ಕೆಎಂಸಿ ಮಂಗಳೂರಿನ ಅಡಿಷನಲ್ ಡೀನ್ ಡಾಕ್ಟರ್ ಆಲ್ಫ್ರೆಡ್ ಜೆ ಅಗಸ್ಟಿನ್, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನೂತನವಾಗಿ ಕಾರ್ಯಾರಂಭಿಸಿರುವ ಧ್ವನಿ ಕೇಂದ್ರದಲ್ಲಿ ವಾಕ್, ಶ್ರವಣ, ಕಿವಿ, ಮೂಗು, ಗಂಟಲು ಹಾಗೂ ಮಕ್ಕಳ ಚಿಕಿತ್ಸಾ ವಿಭಾಗಗಳು ಕಾರ್ಯನಿರ್ವಹಿಸಲಿವೆ. ಆಸ್ಪತ್ರೆಯಲ್ಲಿ ಜನಿಸುವ ಎಲ್ಲ ಶಿಶುಗಳ ಶ್ರವಣ ಸಾಮರ್ಥ್ಯದ ತಪಾಸಣೆ ಉಚಿತವಾಗಿ ನಡೆಯಲಿದೆ. ಈ ಮೂಲಕ ಜನತೆಗೆ ಇನ್ನಷ್ಟು ಸಹಕಾರಿಯಾಗಲಿದೆ. ಕ್ಯಾಮರಾಮ್ಯಾನ್ ಶರತ್ ಜೊತೆಗೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.